ಶಿವರಾತ್ರಿಯ ದಿನ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸಲಾಗುತ್ತದೆ. ಆದರೆ ಇಲ್ಲೊಂದು ಕಡೆ ವರ್ಷದಲ್ಲಿ ಒಮ್ಮೆ ಮಾತ್ರ ಶಿವಲಿಂಗವನ್ನು ಸ್ಪರ್ಶಿಸಿ ಪೂಜಿಸುವ ಅವಕಾಶ. ಸರತಿ ಸಾಲಿನಲ್ಲಿ ನಿಂತು ಶಿವನನ್ನು ಸ್ಪರ್ಶಿಸಿ ಪೂಜಿಸುವುದಕ್ಕಾಗಿ ನಾಡಿನಾದ್ಯಂತ ಇರುವ ಶಿವಭಕ್ತರು ಇಲ್ಲಿಗೆ ದೌಡಾಯಿಸುತ್ತಾರೆ. ಹಾಗಾದ್ರೆ ಇದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ವ್ಯಾಪ್ತಿಯ ಗಂಗನಾಡು ಎಂಬ ಕುಗ್ರಾಮದಲ್ಲಿರುವ ವಣಕೂಡ್ಲು ಶ್ರೀ ಮಹಾಲಿಂಗೇಶ್ವರನ ಮಹಿಮೆ. ಇಲ್ಲಿ ಶಿವರಾತ್ರಿ ಸಂಭ್ರಮದ ವೇಳೆ ಭಕ್ತರು ನೇರವಾಗಿ ಗರ್ಭಗುಡಿ ಪ್ರವೇಶಿಸಿ ಶಿವಲಿಂಗವನ್ನು ಸ್ಪರ್ಶಿಸಿ ಹಾಲು ಹಣ್ಣು ತುಪ್ಪ ನೈವೇದ್ಯ ನೆರವೇರಿಸುತ್ತಾರೆ. ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಬೆಳಗಿನಿಂದ ಸಹಸ್ರಾರು ಮಂದಿ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಪುಳಕಿತರಾದರು. ರಾಜ್ಯದಲ್ಲಿನ ಶಿವ ದೇವಾಲಯಗಳಲ್ಲಿ ಗೋಕರ್ಣವನ್ನು ಹೊರತುಪಡಿಸಿದರೆ ಶಿವಲಿಂಗವನ್ನು ಮುಟ್ಟಿ ಪೂಜೆ ಮಾಡುವ ಅವಕಾಶವಿರುವುದು ಇಲ್ಲಿ ಮಾತ್ರ. ಅದು ಕೂಡ ಶಿವರಾತ್ರಿಯಂದು ಮಾತ್ರ ಈ ಅವಕಾಶ ಲಭಿಸುತ್ತದೆ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಪೂರಿ ಕುರು ಮಾಮಜ್ಞಮನಾಥಂ ದೂರಿ ಕುರು ಮೇ ದುರಿತಂ ಭೋ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಗಂಗನಾಡು ತುಂಬ ಪ್ರಾಚೀನವಾದಂಥ ಒಂದು ದೇವಸ್ಥಾನ. ಇಲ್ಲಿ ಇಷ್ಟು ವರ್ಷವರೆಗೆ ಎಲ್ಲ ಭಕ್ತಾಭಿಮಾನಿಗಳು ನೇರವಾಗಿ ದೇವರನ್ನು ಮುಟ್ಟಿ ಪೂಜೆ ಮಾಡುವಂಥ ಒಂದು ಅವಕಾಶ ಇತ್ತು. ಆದರೆ ಈ ವರ್ಷದಿಂದ ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ನಮಗೇನಾಗಿದೆ ಅಂತ ಹೇಳಿದ್ರೆ, ದೇವರ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದೇವರನ್ನು ಮುಟ್ಟಬೇಕು ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಬಂದದ್ರಿಂದ ಈ ವರ್ಷ ಒಂದು ಸ್ವಲ್ಪ ಬದಲಾವಣೆ ಮಾಡಿ ದೇವರ ಪುಷ್ಕರಣಿಯಲ್ಲಿ ಮಿಂದು ಭಕ್ತಾಭಿಮಾನಿಗಳು ದೇವರನ್ನು ಮುಟ್ಟಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಋಷಿವರ ಮಾನಸ ಹಂಸ ಚರಾಚರ ಜನನ ಸ್ಥಿತಿಲಯ ಕಾರಣಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಬೈಂದೂರಿನಿಂದ ಸುಮಾರು 9 ಕಿಲೋಮೀಟರ್ ದೂರ ಸಾಗಿದಾಗ ಸಹ್ಯಾದ್ರಿಯ ಮಡಿಲಿನಲ್ಲಿರುವ ಕುಗ್ರಾಮವೇ ಗಂಗನಾಡು. ಇಲ್ಲಿಯೇ ಸಮೀಪದಲ್ಲಿದೆ ವನಕೂಡ್ಲು ಪ್ರದೇಶ. ಬಹುತೇಕ ಗಿರಿಜನರೇ ನೆಲೆಸಿರುವ ಇಲ್ಲಿ ಮಹಾಲಿಂಗೇಶ್ವರ ಪ್ರಧಾನ ದೇವರು. ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ದೇವಾಲಯದ ಮುಂಭಾಗದಲ್ಲಿ ಪುಷ್ಕರಣಿ ಇದ್ದು ಇದು ಸದಾ ಕಾಲ ನೀರಿನಿಂದ ತುಂಬಿರುತ್ತದೆ. ಇದಕ್ಕೆ ಕಾಶಿಯ ಗಂಗಾ ನದಿಯಿಂದ ನೀರು ಬರುತ್ತದೆ ಎಂಬ ಪ್ರತೀತಿ ಇದೆ. ಹೀಗಾಗಿ ಈ ಊರಿಗೆ ಗಂಗನಾಡು ಎಂಬ ಹೆಸರು ಬಂದಿದೆ ಎನ್ನಲಾಗಿದೆ. ಈ ಕೆರೆಯ ನೀರನ್ನು ತೀರ್ಥ ಎಂದು ಭಾವಿಸಲಾಗುತ್ತದೆ. ಇದನ್ನು ಪ್ರೋಕ್ಷಣೆ ಮಾಡಿಕೊಂಡರೆ ಚರ್ಮ ರೋಗಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಇಲ್ಲಿದೆ. ಇದು ಗಂಗಾನಾಡು ಮಹಾಲಿಂಗೇಶ್ವರ ದೇವಸ್ಥಾನ. ಗಂಗಾನಾಡು ಅಂದರೆ ಜನ ಏನು ಹೇಳ್ತಾರೆ ಅಂದರೆ, ಈ ಕೆರೆಗೆ ಮತ್ತು ಗಂಗಾ ನದಿಗೇನೂ ಒಂದು ಕನೆಕ್ಷನ್ ಉಂಟು, ಅದರಿಂದಾಗಿ ಗಂಗಾನಾಡು ಅಂತ ಹೆಸರು ಬಂತಿದ್ದಕ್ಕೆ. ನಾವು ಒಂದು 6 ತಿಂಗಳ ಹಿಂದೆ ಅಷ್ಟಮಂಗಲ ಪ್ರಶ್ನೆ ಮಾಡಿತ್ತು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಕಂಡು ಬಂತಂದರೆ, ಈ ಈಶ್ವರ ಮೂರು ರೀತಿಯ ಈಶ್ವರನ ಕಾಂಬಿನೇಷನ್ ಅಂತ ಹೇಳ್ತಾರೆ. ಕಿರಾತಕ, ಮೃತ್ಯುಂಜಯ, ಹಾಗೆ ಇನ್ನೊಂದು ಹಾಗೆ 3 ರೀತಿಯ ಈಶ್ವರನ ಕಾಂಬಿನೇಷನ್ ಅಂತ. ಇದು ಸಾಧಾರಣ 12ನೇ ಸೆಂಚುರಿಯ ದೇವಸ್ಥಾನ. ಒಟ್ಟಾರೆಯಾಗಿ ಈ ಕ್ಷೇತ್ರ ಕಾರಣಿಕವಾಗಿದ್ದು, ಶಿವರಾತ್ರಿಯ ಪರ್ವ ದಿನ ಮಾತ್ರ ಶಿವಲಿಂಗವನ್ನು ಮುಟ್ಟಿ ಪೂಜಿಸುವ ಅವಕಾಶ ಇಲ್ಲಿ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಜಾತಿ ಮತ ಪಂಥ ಭೇದವಿಲ್ಲದೆ ನಡೆಯುವ ಪ್ರಕ್ರಿಯೆ ಇದಾಗಿದ್ದು, ಸಹಸ್ರಾರು ಭಕ್ತರು ಶಿವನನ್ನು ಮುಟ್ಟಿ ಪೂಜಿಸಲು ಅನುಕೂಲ ಮಾಡಿಕೊಡಲಾಗುತ್ತದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ. ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ.